ಯೋಗಾಭ್ಯಾಸವು ಜೀವನದ ಅವಿಭಾಜ್ಯ ಅಂಗವಾದಾಗ ಆರೋಗ್ಯ ಸಂರಕ್ಷಣೆ ಸಾಧ್ಯ. ಯೋಗದಿಂದ ಸಂಸ್ಕಾರಯುತ ಸಮಾಜ ನಿರ್ಮಿಸಬಹುದು ಎಂದು ನಗರ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಹೇಳಿದರು. ಯೋಗ ಗುರು ಡಾಕ್ಟರ್ ಜಗದೀಶ್ ಶೆಟ್ಟಿ ಬಿಜೆಯವರ 200ನೇ ಉಚಿತ ಯೋಗ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನಗೊಳಿಸಿ ಮಾತನಾಡಿದರು. ಗುರುಗಳ ಒಂದು ತಂಡ ನಮಗೆ ಸುಮಾರು ನಮ್ಮ 78 ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಅವರ ಹೆಚ್ಚು ತೂಕ ಇರುವಂಥ ಬಾಡಿಯನ್ನು ಕರಗಿಸಲಿಕ್ಕೆ ನಾವು ಉಪಯೋಗಿಸ್ಕೊಂಡಿದ್ದೀವಿ ಸುಮಾರು 1 ತಿಂಗಳ ಕಾಲ. 78 ಜನರಿಂದ ಅವರ ಮೈಯಲ್ಲಿದ್ದಂತಹ ಒಟ್ಟು 450 kg ತೂಕವನ್ನು ಹೊರಹಾಕೋದ್ರಲ್ಲಿ ತಂಡ ಯಶಸ್ವಿಯಾಯಿತು ಅಂತಂದರೆ ಈ ಯೋಗದಿಂದ ಏನು ಸಾಧ್ಯ ಅನ್ನುವಂಥದ್ದು ಈ ಫಿಗರ್ಸೇ ಹೇಳುತ್ತೆ. 78 ಜನ 450 kg ಅಂದರೆ ಎವರೇಜ್ 6ರಿಂದ 7 kg ಪ್ರತಿಯೊಬ್ಬರು ಹುಟ್ಟಿ ಒಬ್ಬ ಹೆಣ್ಣೊಬ್ಬರು 10.5 kg ತೂಕವನ್ನು 1 ತಿಂಗಳಲ್ಲಿ ಕಡಿಮೆ ಮಾಡ್ತಾರೆ. ಸೊ 1 ತಿಂಗಳ ಕಾಲ ನಾವು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗುತ್ತೆ, ಒಂದಿನ ಸಾಧನೆ ಚೆನ್ನಾಗಿ ಇಷ್ಟು ಡೆಡಿಕೇಟೆಡ್ ಆಗಿ ಯಾರು ಹೇಳ್ಕೊಡ್ತಾರೆ, ಯಾರು ಕಮ್ಮಿ ಮಾಡ್ತಾರೆ. ಅನಂತರ ಮಾತನಾಡಿದ ಕ್ರೀಡೆಯ ಅಧ್ಯಕ್ಷ ಪುಷ್ಪರಾಜ್ ಜೈನ್ ಅವರು, ಯೋಗ ಗುರು ಡಾಕ್ಟರ್ ಜಗದೀಶ್ ಶೆಟ್ಟಿಯವರ ನೇತೃತ್ವದಲ್ಲಿ ಯೋಗ ಶಿಬಿರಗಳು ನಡೆಯುತ್ತಿದೆ. ಇನ್ನು ಹೆಚ್ಚಿನ ಇಂತಹ ಶಿಬಿರಗಳನ್ನು ನಡೆಸಿಕೊಡಲಿ ಎಂದು ಹಾರೈಸಿದರು. ಒಡಿಯೂರು ಕ್ಷೇತ್ರದ ಗುರುಗಳ ಒಂದು ಮಾರ್ಗದರ್ಶನದಂತೆ ನಾವೆಲ್ಲ ಸಮಿತಿ ಮಂಗಳೂರಲ್ಲಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಡಾಕ್ಟರ್ ಜಗದೀಶ್ ಶೆಟ್ಟಿ ಅವರು ಒಂದು ಒಳ್ಳೆಯ ನಿರ್ಧಾರದಿಂದ ಇವತ್ತು ಶ್ರೇಷ್ಠ ಕೆಲಸ ಮಾಡಿದ್ದಾರೆ. ಇಡೀ ರಾಷ್ಟ್ರದ ಒಡಿಯೂರು ಶ್ರೀಗಳ ಷಷ್ಠಿ ಸಮಾರಂಭದ ಇಡೀ ರಾಷ್ಟ್ರದಲ್ಲಿ ಅನೇಕ ಸಮಿತಿಗಳಾಗಿತ್ತು. ಆದರೆ ನನಗಷ್ಟು ಬಹಳಷ್ಟು ಸಂತೋಷ ಯಾಕೆಂತೇಳಿದ್ರೆ ನಾನು ಮಂಗಳೂರಲ್ಲಿ ಅಧ್ಯಕ್ಷನಾಗಿದ್ದೇನೆ. ಅಂಥ ಒಂದು ಸಮಿತಿಯಲ್ಲಿ ಯೋಗ ಗುರುಗಳು ಡಾಕ್ಟರ್ ಜಗದೀಶ್ ಶೆಟ್ಟಿ ಅವರ ಒಂದು ಕಾರ್ಯಕ್ರಮದಿಂದ ಇಡೀ ಎಲ್ಲ ಸಮಿತಿಗಳಿಂದ ನಮ್ಮ ಸಮಿತಿ ಶ್ರೇಷ್ಠ ಕೆಲಸ ಮಾಡಿ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಯಾವುದು ಸಹ ನಾನು ಪ್ರಥಮವಾಗಿ ಹೇಳಿದಾಗೆ ಅಂತ ಒಂದು ಮನಸ್ಸು ಬೇಕು, ಅಂತ ಶ್ರೇಷ್ಠ ವ್ಯಕ್ತಿತ್ವ ಬೇಕು. ಯೋಗದಿಂದ ಮನುಷ್ಯನ ವ್ಯಕ್ತಿತ್ವ ಖಂಡಿತ ಬದಲಾಗುತ್ತೆ. ಇದೇ ಸಂದರ್ಭದಲ್ಲಿ ಮಹಾಮಾರಿ ಕೋವಿಡ್ ನಿರ್ವಹಣೆಯ ಸಂದರ್ಭದಲ್ಲಿ ಪೊಲೀಸರನ್ನ ಉತ್ತೇಜಿಸಿ ಅವರಲ್ಲಿ ಕಾರ್ಯಕ್ಷಮತೆಯನ್ನ ಹೆಚ್ಚಿಸಿ ರಾತ್ರಿ ಹಗಲೆನ್ನದೇ ದುಡಿದು ವೈರಸ್ ಹರಡುವಿಕೆಯನ್ನ ನಿಯಂತ್ರಣಗೊಳಿಸಿ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಿದ ನಗರದ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರನ್ನ ಯೋಗ ಗುರು ಡಾಕ್ಟರ್ ಎಂ ಜಗದೀಶ್ ಶೆಟ್ಟಿ ಸಹಿತ ವೇದಿಕೆಯಲ್ಲಿದ್ದ ಗಣ್ಯರು ಅಭಿನಂದಿಸಿ ಗೌರವಿಸಿದರು. ಯೋಗ ಗುರುಗಳಾದ ಪತಂಜಲಿ ಯೋಗಪೀಠ ಟ್ರಸ್ಟ್ನ ಕರ್ನಾಟಕ ಇದರ ಉಪಾಧ್ಯಕ್ಷರಾದ ಡಾಕ್ಟರ್ ಜಾನೇಶ್ವರ್ ನಾಯ್ಕ್ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಅಜಿತೇಶ್ ಇವರುಗಳನ್ನು ಡಾಕ್ಟರ್ ಜಗದೀಶ್ ಶೆಟ್ಟಿಯವರು ಗೌರವಿಸಿ ಗುರುಭಕ್ತಿ ಮೆರೆದರು. ಈ ಸಂದರ್ಭದಲ್ಲಿ ವಿಜಯ ನವದುರ್ಗ ದೇವಸ್ಥಾನದ ಧರ್ಮದರ್ಶಿ ರಾಜೇಶ್ ರಾವ್, ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ನ ಗೌರವಾಧ್ಯಕ್ಷರಾದ ಇರಾ ನೇಮ ಪೂಜಾರಿ, ಲೀಲಾಕ್ಷ ಕರ್ಕೇರ, ಭಾರತಿ ಬಿಲ್ಡರ್ಸ್ನ ಲೋಕನಾಥ್ ಶೆಟ್ಟಿ, ಒಡಿಯೂರು ಷಷ್ಠಬ್ದ ಸಮಿತಿ ಮಂಗಳೂರು ವಲಯದ ಪದಾಧಿಕಾರಿಗಳಾದ ತಾರನಾಥ್ ಶೆಟ್ಟಿ ಬೋಳಾರ್, ನಾಗರಾಜ್ ಆಚಾರ್ಯ, ಕಲ್ಲಚ್ಚು ಪ್ರಕಾಶನದ ಮುಖ್ಯಸ್ಥರಾದ ಮಹೇಶ್ ನಾಯಕ್, ಎಸ್ಡಿಎಂ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ದೇವರಾಜ್, ನರ್ಮದಾ ಅಪಾರ್ಟ್ಮೆಂಟ್ನ ಅಧ್ಯಕ್ಷ ವಿನೋದ್ ಖನ್ನಾ, ಖ್ಯಾತ ಲೆಕ್ಕ ಪರಿಶೋಧಕ ಎಸ್ಎಸ್ ನಾಯಕ್ ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್, ಮಂಗಳೂರು.